ಎಕ್ಕ ಸಕ್ಕಲ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲ ಅಕ್ಕ ಪಂಡದು ಲೆಪ್ಪುನ ಕುಲು ಬತ್ತೆರಿಟ್ಟಲ ಅಕ್ಕ ಪಂಡದು ಲೆಪ್ಪುನ ಕುಲು ಬತ್ತೆರಿಟ್ಟಲ. ಎಕ್ಕದಕ್ಕೆ ಬರ್ನಾರು ಏರುಳ್ಳೇರು ಗೊತ್ತುಂಡ ಅಂತ ಹೇಳಿದ್ರು. ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಮೂಲೆ ನಿಖಲೆ ಎದುರು ಉಳ್ಳೇರು ಅಂತ ಹೇಳಿದ್ರು ಅವರದ್ದು. ಇವಳು ಹೊಡೆಯುವಾಗ ಅವನು ಹೇಳ್ತಾನೆ ಓಡ್ತಾನೆ. ಮತ್ತು ನಮ್ಮ ಮನೆ ಅಲ್ಲಿ ನಮ್ಮ ಮನೆಗೆ ಹೋಗೋ ದಾರಿ ಅದು ಗುಡ್ಡ ಎಕ್ಕ ಸಕ್ಕ ಅಂತ ಇವಳು ಹೊಡಿಲಿ ಹೋಗೋ ಅವನು ಎಕ್ಕ ಸಕ್ಕ ಅಂತ ಅವ್ರು ಹೊಡಿಲಿ ಹೋಗ್ತಾ ಇದ್ದಾರೆ. ಒಂದು ಸಿನಿಮಾ ಮಾಡುವಾಗಲೂ ಅದನ್ನು ಎಕ್ಕ ಸಕ ಅಂತ ಬರೆದರು. ನಾನು ಹೇಳಿದ್ದು ಅಲ್ಲ ಎಕ್ಕ ಸಕ್ಕ ಅಂತ ಹೇಳಿದೆ. ಐ ಸ್ಟಾರ್ಟ್ ಫ್ರಮ್ ಎಕ್ಕ ಸಕ್ಕ ಅಂತ ಹೇಳಿದೆ. ನೀವು ನಂಬಲಿಕ್ಕಿಲ್ಲ. ಕೂಡಲೇ ಎಕ್ಕ ಸಕ್ಕ ಅಲ್ಲ ಅಕ್ಕ ಪಂಡದ ಲೆಪ್ಪನಕ್ಕ ಬತ್ತೆ ಇತ್ತು ಅದೇ ಟ್ಯೂನ್ನಲ್ಲಿ. ನನಗೆ ಶಾಕಿನಲ್ಲಿ ಸಂತೋಷ. ಇದೊಂದು ಭಾಳ ಹಳೆಯ ಕಥೆ, ಒಂದು ಎಕ್ಕ ಸಕ್ಕದ್ದು. ಮೊದಲನೇದಾಗಿ ನಾನು ಆ ಶಬ್ದದ ಬಗ್ಗೆ ಒಂದು ಮಾತು ಹೇಳಬೇಕು. ಸಿನಿಮಾದ ಬಗ್ಗೆ ಮೊದಲು. ಅನೇಕ ಈ ಮಂಗಳೂರು ಕಡೆಯ ತುಳು ಮಾತಾಡೋರು, ಉಡುಪಿ ಕಡೆಯವರಿಗೆ ಆ ಶಬ್ದದ ಅರ್ಥ ಗೊತ್ತಿಲ್ಲ. ಹಾಗಾಗಿ ಒಂದು ಸಿನಿಮಾ ಮಾಡುವಾಗಲೂ ಅದನ್ನು ಎಕ್ಕ ಸಕ ಅಂತ ಬರೆದರು. ನಾನು ಹೇಳಿದ್ದು ಅಲ್ಲ ಎಕ್ಕ ಸಕ್ಕ ಅಂತ ಹೇಳಿದೆ. ಅವ್ರು ಮಾಡಿ ಆಗಿತ್ತದನ್ನು. ಯಾಕೆಂದರೆ ಆ ಶಬ್ದ ಅದು ನಮ್ಮ ಪುತ್ತೂರು ಕಡೆಯದ್ದು. ನಾನು ಹುಟ್ಟಿ ಬೆಳೆದದ್ದು ಒಂದು ಹಳ್ಳಿಯಲ್ಲಿ, ಪುತ್ತೂರಿನಿಂದ ಒಂದು 7-8 ಮೈಲ್ ದೂರದ ಪುಣಿಚ ಅಂತ ಒಂದು ಗ್ರಾಮ. ಅದು ಪುತ್ತೂರು ಮತ್ತು ವಿಟ್ಲದ ನಡುವೆ ಹಳ್ಳಿ. ಅದು ಈಗ ಕೇರಳದ ಗಡಿಯ ಗ್ರಾಮ ಅದು. ಆ ಗ್ರಾಮ ಹಳ್ಳಿಯಲ್ಲಿ ನಾನು ಹುಟ್ಟಿ ಬೆಳೆದವನು. ಹಾಗಾಗಿ ಅದು ಆ ನಮ್ಮ ಪ್ರದೇಶದಲ್ಲಿ ಭಾಳ ಜನಪ್ರಿಯ ಶಬ್ದ. ಆಶ್ಚರ್ಯ ಅಂದರೆ ಈ ಮಂಗಳೂರು ಕಡೆಯಲ್ಲಿ ಆ ಶಬ್ದ ಅರ್ಥ ಗೊತ್ತಿರಲಿಲ್ಲ ಭಾಳ ಮಂದಿಗೆ. ಆ ಪರಿಸರದಲ್ಲಿ ಇದು ಭಾಳ ಜನಪ್ರಿಯ. ಹಾಗೆ ನಾನು ಮಂಗಳೂರಿನ ಈ ಸಿನಿಮಾದಲ್ಲಿ ಈ ಶಬ್ದ ಬಂದ ಮೇಲೆ ಅನೇಕರು ಉದಾಯ್ತು ಎಕ್ಕಸಕ್ಕ ಅಂತ. ಯಾಕೆಂದರೆ ಬಹುಶಃ ಇದು ಎಲ್ಲ ಕಡೆ ಇಲ್ಲ ಅನ್ನುತ್ತದೆ. ನಮ್ಮಲ್ಲಿ ತುಳುವಿನಲ್ಲಿ ಭಾಳ ಜನಪ್ರಿಯ. ಆಯೆ ಎಕ್ಕಸೆಕ್ಕ ತಿನ್ಪಿ ಅಂದರೆ ಅವನು ವಿಪರೀತ ತಿಂತಾನೆ ಅಂತ, ಜಾಸ್ತಿ ತಿಂತಾನೆ, ಕಂಡಾಬಟ್ಟೆ ಅಂತ ಉಂಟಲ್ಲ. ಹಾಲು ಪಾತೇರ ಸುರುಮಂತನ ಎಕ್ಕಸೆಕ್ಕ ಪಾತೇರ್ ಬಲ್, ಹೆಚ್ಚು, ಆಧಿಕ್ಯ, ಹೆಚ್ಚಳ, ಎಕ್ಸೆಸ್. ಇದು ನಮಗೆ ಭಾಳ ಸರಳ. ನನಗೆ ನಾವು ಚಿಕ್ಕಂದಿನಿಂದ ಭಾಳ ಆಯನ ಭಾರಿ ಕೆಲಸ, ಒಂದು ಬಾರಿ ಎಕ್ಕಸಕ್ಕ ಕೆಲಸದ ಕಂಡಾಬಟ್ಟೆ ಕೆಲಸ ಹೆಚ್ಚು ಕೆಲಸ ಮಾಡ್ತಾನೆ. ಇದು ನಮಗೆ ಭಾಳ ಸಾಮಾನ್ಯ ಶಬ್ದ. ನನಗೆ ಆಮೇಲೆ ಗೊತ್ತಾಯಿತು ಇದು ಈ ಮಂಗಳೂರು ಮತ್ತು ಬೇರೆ ಕಡೆಯಲ್ಲಿ ಇಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಜೊತೆಗೆ ಇದು ಬರೋ ಸನ್ನಿವೇಶ, ಈ ಶಬ್ದದ ಪ್ರಯೋಗ ಹೇಳ್ತೇವೆ. ಈ ಶಬ್ದ ಇದು ತುಳುವಿನದ್ದೇ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಕನ್ನಡದ ಮೊದಲ ಕಾವ್ಯ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಈ ಎಕ್ಕಸಕ್ಕ ಅನ್ನೋ ಪದ ಪ್ರಯೋಗ ಆಗಿದೆ. ನಾನು 1970ರಲ್ಲಿ ಈ ಮಂಗಳೂರಿನ ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ ಉಪನ್ಯಾಸಕನಾದಾಗ ಪಂಪ ಭಾರತ ಪಾಠ ಮಾಡ್ತಾಯಿದ್ದೆ. ಆಗ ಮಾಡುವಾಗ ಪಂಪ ಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ. ಅದು ಯುದ್ಧದ ವೇಳೆಗೆ ವಿಕ್ರಮಾರ್ಜುನ ವಿಜಯದಲ್ಲಿ 11ನೇ ಆಶ್ವಾಸದ ಒಂದು ಪದ್ಯ. ಆಮೇಲೆ ಗದ್ಯದಲ್ಲಿ ದುರ್ಯೋಧನಿಗೆ ಹೇಳೋ ಒಂದು ಮಾತು ಬರ್ತದೆ. ದುರ್ಯೋಧನ ಹೇಳೋ ಮಾತು ಏನು ಅಂತ ಹೇಳಿದರೆ, ಅವನು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಆ ಮಾತು ಮುಗುಳ್ನಗೆ ನಕ್ಕು ವಿಕ್ರಮಾರ್ಜುನನನ್ ಇಡಿಸಿ ನುಡಿಯುವ ನಿನ್ನ ಎಣಗೋಣಂಗಳಂ ಎಕ್ಕಸಕ್ಕತನಂಗಳಂ ಎತ್ತವುದು. ಸ್ವಲ್ಪ ವ್ಯಂಗ್ಯವಾಗಿ ದುರ್ಯೋಧನನ್ನು ವ್ಯಂಗ್ಯವಾಗಿ ಆತ ಚುಚ್ಚಿ ಮಾತಾಡ್ತಾನೆ. ಈಗ ನೀನು ಇಷ್ಟು ಆತಂಕ ಪಡ್ತೀಯಲ್ಲ, ಎಲ್ಲ ನಮ್ಮ ವೀರರುಗಳು ಭೀಷ್ಮರೆಲ್ಲ ಈ ಥರ ಆದರು ಅಂತ. ಆದರೆ ಹಿಂದೆ ನೀನೇನು ಮಾತಾಡ್ತಾ ಇದ್ದಿ? ಆತನನ್ನು ಹೀಯಾಳಿಸಿ, ಅರ್ಜುನನ್ನು ಹೀಯಾಳಿಸಿ ಮಾತಾಡ್ತಾ ಇದ್ದಿ. ಆಗ ನಿನ್ನ ಮಾತಾಡಿದ ಎಕ್ಕಸಕ್ಕತನಗಳು ಎತ್ತವುದು. ಇದು 10ನೇ ಶತಮಾನದಲ್ಲಿ ಕನ್ನಡ ಕಾವ್ಯದಲ್ಲಿ ಬಳಕೆಯಾದ ಪದಾದ ಕಾರಣ ಇದೊಂದು ದ್ರಾವಿಡ ಪದ ಆಗಿರಬೇಕು, ಬರೀ ತುಳು ಅಲ್ಲ. ಎಕ್ಕಸಕ್ಕ ನೀವು ಜಾಸ್ತಿ ಕೊಚ್ಚಿಕೊಳ್ಳೋದು ಅಂತ ಹೇಳ್ತಾರಲ್ಲ, ಕೊಚ್ಚಿಕೊಳ್ಳೋದು
ಕಂಡ ಹೊಟ್ಟೆ ಬಾರಿ ಆ್ಯನ ಪುಗರ್ತೆ ಪಾತ್ರರನ್ನು ಬಿ ಆ ಅರ್ಥದಲ್ಲಿ ಎಕ್ಕಸಕ್ಕತನಗಳು ಇದು 10ನೇ ಶತಮಾನದಲ್ಲಿ ಬಂದದ್ದು. ಈ ಶಬ್ದ ನನಗೆ ಗೊತ್ತಿತ್ತು. ಮತ್ತು ನಮ್ಮ ಊರಿನಲ್ಲಿ ಅದು, ಬಟ್ ಅದನ್ನು ನಾನು ಬರಿತೇನೆ ಕವನದಲ್ಲಿ ಎಂದು ನನಗೆ ಕಲ್ಪನೆ ಇರಲಿಲ್ಲ. 72ನೇ ಇಸವಿ ನಾನಾಗ ಲೆಕ್ಚರ್ ಆಗಿ ಸೇರಿ 2 ವರ್ಷ ಆಗಿತ್ತು. ಆಗ ನಮ್ಮದು ಇಲ್ಲಿ ಮಂಗಳೂರಿನ ಕರಂಗಲ್ಪಾಡಿಯ ಒಂದು ಎಲಸೋಸ್ ಕಾಲೇಜಿನವರ ಪೋರ್ಟಿಕೋದ ಹಳೆಯ ಒಂದು ಕಟ್ಟಡದಲ್ಲಿ ನಮ್ಮ ಕ್ಲಾಸ್ ನಡೀತಾ ಇದ್ದದ್ದು ಇಲ್ಲಿ ಮಂಗಳೂರಿನಲ್ಲಿ. ಕೊಣಾಜೆ ಇನ್ನೂ ನಾವು ಹೋಗಿರಲಿಲ್ಲ. ನಾನು ಆ ವೇಳೆಗೆ ತುಳುವಿನಲ್ಲಿ ನಾನೊಂದು 2 ಪುಸ್ತಕ ಬರೆದಿದ್ದೆ. ನಾನು ಲೆಕ್ಚರ್ ಆದ ಆರಂಭಕ್ಕೆ ಒಂದು ತುಳು ಗಾದೆಗಳು, ಇನ್ನೊಂದು ತುಳು ಒಗಟುಗಳು. ನನ್ನ ಮೊದಲ 2 ಪುಸ್ತಕ ತುಳುವಿನದ್ದು 1971ರಲ್ಲಿ. ಬಹಳ ದೊಡ್ಡ ತುಳು ಸಾಹಿತಿ ಏನು ಆ ಥರ ಆಗಿರಲಿಲ್ಲ ನಾನು ಸಣ್ಣ ವಯಸ್ಸಿನಲ್ಲಿ. ಆದರೆ ಅದು ಪುಸ್ತಕಗಳು ಪ್ರಕಟ ಆದ್ದು ಎಲ್ರಿಗೂ ಗೊತ್ತಿತ್ತು. ಮತ್ತು ನಾನು ತುಳುವಿನ ಬಗ್ಗೆ ಪ್ರಬಂಧ ಎಲ್ಲ ಒಂದು ಬರೆದಿದ್ದೆ. ಹಾಗಾಗಿ ಆ ಕಾಲಕ್ಕೆ ಮೊಬೈಲ್ ಇರಲಿಲ್ಲ, ಬಿಟ್ಟು ಲ್ಯಾಂಡ್ಲೈನು ಇರಲಿಲ್ಲ. ಆ ಕಾಲಕ್ಕೆ ಯಾರು ಭೇಟಿ ಆಗಬೇಕಾದ್ರೆ ಪತ್ರ ಬರೆಯುವುದು. ನನಗೆ ಒಂದು ದಿನ ವಿಭಾಗಕ್ಕೆ ವಿಶ್ವಕುಮಾರಿಂದ ಒಂದು ಪತ್ರ ಬಂತು. ನಾನು ಆಗ ವಿಶ್ವಕುಮಾರ್ ಅವರ ಕೋಟಿ ಚೆನ್ನಯ್ಯ ನಾಟಕ ನಾನು ಓದಿದ್ದೆ, ಅದು ಪ್ರಕಟ ಆಗಿತ್ತು. ನಾನು ನನ್ನ ನಾಟಕ ಇಟ್ಟುಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೇನೆ. ಮುದ್ದು ಸುವರ್ಣರು ಅದನ್ನು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಒಂದು ಪದ್ಯ ಒಟ್ಟಾಗೆ ನೀವು ಮತ್ತು ಅಮೃತ ಸೋಮೇಶ್ವರು ಒಂದು ಬಾರಿ ಇಂಥ ದಿನ ವುಡ್ಲ್ಯಾಂಡ್ಸ್ಗೆ ಬರ್ಬೋದು ಅಂತ. ನನಗೆ ಗಾಬರಿ ಆಯಿತು. ನಾನು ಇವರಿಗೆ ಪದ್ಯವ್ರು ಬರೆದವಲ್ಲ. ಅಮೃತ ಸೋಮೇಶ್ವರು ಕವಿಗಳು ಎಲ್ಲ ಗೊತ್ತಿತ್ತು. ಅಮೃತರು ಒಂದು ಬಾರಿ ಸಿಕ್ಕಿರು. ಆಯಿತು, ನಾವು ಹೋದೆ, ವುಡ್ಲ್ಯಾಂಡ್ಸಲ್ಲಿ ಕೂತೆವು. ವಿಶ್ವಕುಮಾರ್ ಆಗ ವಿವರಿಸಿದರು. ತಾನು ಕೋಟಿ ಚೆನ್ನಯ್ಯ ಕತೆ ನಮ್ಗೆ ಗೊತ್ತಿತ್ತು ಮತ್ತು ಅವ್ರ ನಾಟಕ ನಾನು ಓದಿದ್ದೆ. ಅವರು ಹೇಳಿರೋ ಒಂದು 4 ಪದ್ಯ ಅಂತ ನನ್ನ ತಲೆಯಲ್ಲಿದೆ. ಒಂದು, ಆ ಮಕ್ಕಳು ಹುಟ್ಟಿದಾಗ ಒಂದು ಪದ್ಯ ಬೇಕು, ಅಂದರೆ 2 ಮಕ್ಕಳು ಹುಟ್ಟಿದಾಗ ಒಂದು ಬೇಕು. ಇನ್ನೊಂದು, ಕೋಟಿ ಚೆನ್ನಯ್ಯರು ದೊಡ್ಡವರಾಗಿ ಅವರು ಪರ್ಮಲೆಯನ್ನು ಬಿಟ್ಟು ಈ ಅಕ್ಕ ಕಿನ್ನಿದಾರಿನ ಮನೆಗೆ ಬರುವುದು ಆಕಸ್ಮಿಕ. ಅವಳಿಗೆ ಗೊತ್ತಿರುವುದಿಲ್ಲ, ಆಕಸ್ಮಿಕ. ಆಗ ಅವಳಿಗೆ ಒಂದು ಸಂಭ್ರಮ, ಸಂತೋಷ ಆಗುವುದು. ಇನ್ನೊಂದು, ಅವರು ಈ ಪಂಜಾವನ್ನು ಬಿಟ್ಟು ಅಲ್ಲಿಯ ಸೆರೆಮನೆಯಿಂದ ನಡ್ಕೊಂಡು ಹೋಗುವಂಥದ್ದು. ಅದಕ್ಕೆ ಮೊದಲು ಕೆಮ್ಮಲೆ ಬ್ರಹ್ಮನನ್ನು ಪ್ರಾರ್ಥಿಸುವುದು, ಮತ್ತು ಅವರು ಹೆಣ್ಮೂರಿಗೆ ಹೋಗುವುದು. ಈ 4 ಪದ್ಯಗಳು. ಅಮೃತರು ಹೇಳಿದರು, ನಾನು ಆ ಮಕ್ಕಳು ಹುಟ್ಟುವುದು ನಾನು ಬರೀತೇನೆ ಅಂತ ಹೇಳಿದರು. ಈಗ ಉಳಿದದ್ದು 3 ನಾನು ಬರೀಬೇಕು ಅಂತ. ತೂಪೆ ಅಂತ ಹೇಳಿದೆ. ತೂಕ ಇಂಕೆ ತಾಪುಂಡು ತೂಕ ಅಂತ ಹೇಳಿದೆ. ಯಾಕೆ ನನಗೆ ಆ ಥರದ್ದೇ. ಆಗ ಏನಾಗಿದ್ದು, ನಾನು ಮದುವೆ ಆಗಿರಲಿಲ್ಲ. 72ನೇ ಇಸವಿ. ನಾನಿಲ್ಲಿ ಹತ್ತಾವರದಲ್ಲಿ ಒಂದು ಕೋಣೆಯಲ್ಲಿ ವಾಸ ಮಾಡ್ತಾ ಇದ್ದೆ. ನಮ್ಮ ಮನೆ ಇದ್ದದ್ದು ಪುಣಚದಲ್ಲಿ. ನಮ್ಮ ತಾಯಿ ಮನೆ ಮಲ್ಲಿಪಾಡಿ, ತಂದೆ ಮನೆ ಅಗ್ರಾಳ ಅಂತ. ನಾವು ತಾಯಿ ಮನೆ ಅಲ್ಲಿ ಮನೆ ಕಟ್ಟಿಸಿ ಅಲ್ಲಿದ್ದೆವು. ನಾನು ರಜೆ ಬಂದರೆ ನಮ್ಮ ಅಲ್ಲಿಗೆ ಮಲ್ಲಿಪಾಡಿ ಹೋಗ್ತಾ ಇದ್ದೆ. ನನ್ನ ತಲೆಯಲ್ಲಿ ಮೊದಲನೇ ಪದ್ಯದ್ದೇ ಇತ್ತು. ಹೇಗೆ ಅಂತ, ನಾನು ಆಗ ಛಂದಸ್ಸು ಪಾಠ ಮಾಡ್ತಾ ಇದ್ದೆ MA ಕ್ಲಾಸಿಗೆ. ಈ ಛಂದಸ್ಸು ನಾನು ಸುಮಾರು 13 ವರ್ಷ ಪಾಠ ಮಾಡಿದ್ದೆ. ಆ ಕಾಲಕ್ಕೆ ನನಗೆ ಈ ಛಂದಸ್ಸಿನ ಮಾಸ್ಟ್ರು ಅಂತ ಹೆಸರು. ಇಲ್ಲಿ MAಗೆ ನಾನು ಛಂದಸ್ಸಿನಲ್ಲಿ ಲಯಗಳು ಅಂತ ಇವೆ. 3 ಮಾತ್ರೆಯ ಲಯ ಗಣ, 4 ಮಾತ್ರೆಯ ಗಣ, 5 ಮಾತ್ರೆಯ ಗಣ. 3 ಮಾತ್ರೆಯ ಗಣದ ಲಯ ಅದು ರಗಳೆಯಲ್ಲಿ ಉತ್ಸಾಹ ಲಯ, 4 ಮಾತ್ರೆಯದ್ದು ಮಂದಾನಿಲ, 5 ಮಾತ್ರೆಯದ್ದು ಲಲಿತ ಲಯ. ನನಗೇನು ಅನ್ನಿಸಿತು ಅಂದರೆ, ಈಗ ಕಿನ್ನಿದಾರುವಿನ ಬಳಿಗೆ ಕೋಟಿ ಚೆನ್ನಯ್ಯರು ಹೋಗುವುದು ಅಂದರೆ ಒಂದು ಉತ್ಸಾಹ. ಹಾಗೆ 3 ಮಾತ್ರೆಯ ಗಣದ ಒಂದು ಲಯ ಹೊಂದ್ಬೋದು ಅಂತ ಹೊಂದಿತ್ತು. ನನಗೆ ಶಬ್ದಗಳು ಏನೂ ನೆನಪಿರಲಿಲ್ಲ. ಹಾಗಂದರೆ ಅಲ್ಲಿ ನಾನು ಮಲ್ಲಿಪಾಡಿಗೆ ಹೋದೆ. ನಾನು ಶನಿವಾರ ಹೋಗೋದು. ನಮ್ಮನೆ ಹತ್ತಿರನೇ ಒಬ್ಬರು ಕೆಲಸದ ಹೆಂಗಸರ ಮನೆ ಇತ್ತು. ನಾವು ಸುಮ್ಮನೆ ಮನೆಯಿಂದ ಹೊರಗೆ ಬರುವಾಗ ಅವಳು ಅವನ ಮಗನಿಗೆ ಒಂದು ಬೆತ್ತದಲ್ಲಿ ಹೊಡಿತಾಳೆ. ಅಂದಬೈ ಏತಂಬೈ ತಿನ್ಪುನೆ ಎಕ್ಕ ಸಕ್ಕ ತಿನ್ಪುನೆಂಬೆ ಅಂತ ಅವಳು ಹೊಡಿತಾಳೆ.
ನನಗೆ ಆ ಶಬ್ದ ನಮಗೆ ಬಹುಶಃ ಅವನ ವಿಪರೀತ ತಿಂತಾನೇನೋ ಮಕ್ಕಳು ಅಂತಾನೆ. ಇವಳು ಹೊಡೆಯುವಾಗ ಅವನೇನ್ತಾನೆ ಓಡ್ತಾನೆ. ನಮ್ಮ ಮನೆ ಅಲ್ಲಿ ನಮ್ಮ ಮನೆಗೆ ಹೋಗೋ ದಾರಿ ಅದು ಗುಡ್ಡ ಎಕ್ಕ ಸಕ್ಕ ಅಂತ ಇವಳು ಹೊಡಿಲಿ ಹೋಗೋ ಅವನು ಎಕ್ಕ ಸಕ್ಕ ಅಂತ ಅವ್ರು ಕುಡಿದು ಹೋಗ್ತಾ ಇದ್ದಾರೆ. ನನಗೆ ತಕ್ಷಣ ಈ ಶಬ್ದ ಸಿಕ್ತು. ಯಾಕಂದ್ರೆ ನಾನು ಪಂಪ ಭಾರತದಲ್ಲಿ ಶಬ್ದ ಇದೆ, ನಮ್ಮಲ್ಲಿ ಇದೆ, ಮತ್ತು ಈ ಶಬ್ದದ ಪ್ರಯೋಗ ನನಗೆ ಗೊತ್ತಿದೆ ಜಾಸ್ತಿ ಅಂತ. ಅಂದರೆ ಆಧಿಕ್ಯ, ಎಕ್ಸೆಸ್, ಹೆಚ್ಚು, ಉತ್ಸಾಹ ಇದೆಲ್ಲ ಇದೆ. ಹಾಗಾಗಿ ಇದನ್ನೇ ಒಂದು ಸಾಲು ಮಾಡಿದ್ರೆ ಹೇಗೆ ಅಂತೇಳಿ ಮನೆಗೆ ಬಂದು ಕೂತು ಕಾಗದದಲ್ಲಿ ನಾವು ಒಂದು ಹಾಳೆಯಲ್ಲಿ ಬರೆದೆ ಎಕ್ಕ ಸಕ್ಕ ಅಲ್ಲ. ಆಮೇಲೆ ಗೊತ್ತಾಯ್ತು ಅಕ್ಕ ಪಂಡದ್ದು ಲೆಪ್ಪು ನಕಲು ಬತ್ತೆರಿತ್ತಲ್ಲ, ಇಲ್ಲಿಗೆ ಒಂದು ಲೈನ್. 3 ಮಾತಿನ ಲಯ ನನಗೆ ಇಷ್ಟ ಆಯಿತು. ಮತ್ತು ಈ ಶಬ್ದ ಕೂಡ ಎಕ್ಕ ಸಕ್ಕ. ಮತ್ತು ವಾಸ್ತವಿಕವಾಗಿ ಒಂದು ಉತ್ಸಾಹ ಅವಳಿಗೆ ಬರೋದು. ಆಮೇಲೆ ಇನ್ನೊಂದು ಮುಂದುವರಿಸಬೇಕಾದ್ರೆ ಈ ವಾತಾವರಣದ್ದು ನನಗೆ ನನ್ನ ಮನೆಯಲ್ಲಿ ನಮ್ಮದು ಗದ್ದೆ ಮತ್ತು ಅಡಿಕೆ ತೋಟ, ತೆಂಗು ಎಲ್ಲ ಇತ್ತು. ನನಗೆ ಈ ಎಂಕೆ ಉಂಡತ್ತ ಬೊಂಡ ಭಾರಿ ಪ್ರೀತಿ. ಈಗಲೂ ನನಗೆ ಒಂದು ಪೇಟೆಯಲ್ಲಿದ್ದು ಒಂದು ಬೊಂಡ ನನಗೆ ಬೇಕೇ ಬೇಕು ಕುಡಿಯಲಿಕ್ಕೆ. ಹಾಗಾಗಿ ನಾನು ಬಂದ ಕೂಡಲೇ ಅಮ್ಮ ಹೇಳೋದು, ತಾಯಿಯನ್ನ ಅಮ್ಮ ಅಂತ ಹೇಳೋದು, ಬೇಕೆ ಬತ್ತಿ ರಾಮ ಒಂಜಿ ಬೊಂಡ ಹೊಂದಲ್ಲ ಅಂತ. ಸೊ ಅದು ನಾನು ಬಂದಾಗ ಅಮ್ಮ ಹೇಳಿದ್ದಾರೆ. ಸೊ ಏನು ಮಾಡಿದ್ದೆ, ನಮ್ಮ ಚೋಮನವರು ನಮ್ಮ ತಂದೆಯ ಮನೆಯಲ್ಲಿ ಇದ್ದವನು, ರಾಮ ಇಲ್ಲಿದ್ದವನು. ಅದನ್ನು ಸೇರಿಸಿ ರಾಮ ಧೂಮ ಚೋಮ ಅವಲು ಏರು ಉಲ್ಲೇರಿಯ ಮಲ್ಲ ಮಲ್ಲ ಗೊಂಡೋ ದೆಸದು ಕೆತ್ತದು ಕೊರ್ಲಯ್ಯ ಅಂತ ಅದು 2ನೇ ಲೈನ್ ಹೋಗಿ. ಆಮೇಲೆ ನಮ್ಮಲ್ಲಿ ನಮಗೆ ಹಟ್ಟಿದ ಉಂಡತ್ತ ಕಿದೆ ಭಾಳ ದೊಡ್ಡದಿತ್ತು ನಮ್ಮಲ್ಲಿ. ಬರಿಪುನ ಪೆತ್ತಲು ಬುಕ್ಕ ನಮಗೆ ಕಂಡೈತೆ ನೆಂಕ್ಲೆಗೆ ಅಂಚಾದ ಆಯ್ತಾ ಬೋರ್ಲು ಎರ್ಮೆ ಮಲ್ಲ ಕಿದೆ ಇತ್ತು. ಅಮ್ಮ ಬರೆಯೊಂದಿತ್ತು ತಾಯಿ. ಗಂಗೆ ಗೌರಿ ಪುದಾರಿತ್ತಂದಿತ್ತ ಪೆತ್ತಲ್ನ ಅದರದ್ದಿತ್ತು. ಹಾಗೆ ಏನಾಯಿತು, ಅದನ್ನು ಏನಾಗಿದೆ ಈಗ ಇವಳು ಕಿನ್ನಿದ್ದಾರು ತಮ್ಮಂದಿರನ್ನು ಸ್ವಾಗತಿಸಿ ಅವರಿಗೆ ಸತ್ಕಾರ ಮಾಡಬೇಕಲ್ಲ. ಅಂದರೆ ಈಗ ಒಂದು ಬೊಂಡ ಆಯಿತು. ಮನೆ ಬಂದ ಕ್ಲೆಗೆ ಪೇರು ಕೊರ್ಪಣಿಂದ ಸುರು ಇಲ್ಲಡೆ ಬತ್ತನ ಕ್ಲೆಗೆ ಅಂತ. ಹಾಗೇನೆ ಗಂಗೆ ಗೌರಿ ಕಾಳಿ ಅವಳು ಉಂಡತ್ತ ಚೊಂಬು ಮುಟ್ಟ ಪೇರು ಕೊರಡು ಶಾರದೆ ಆ ಲೈನ್ ಸೇರಿಸಿದೆ. ಸೊ ಇದು ಆದ ಮೇಲೆ ಇದು ಇಷ್ಟು ಸೇರಿಸಿದೆ ಅಲ್ಲಿ ಬರ್ತದೆ. ಆಮೇಲೆ ಏನಾಯ್ತು ಅಂದರೆ, ಆಗ ನಮ್ಮಲ್ಲಿ ಈಗ ಮನೆ ಒಳಗಡೆ ಬಾತ್ರೂಮ್ ಇರಲಿಲ್ಲ ನಮ್ಮ ಹಳ್ಳಿಯಲ್ಲಿ. ಬಹುಶಃ ನೀವು ನಿಮ್ಮ ಹಿರಿಯರ ಹತ್ರ ಕೇಳ್ಬೋದು. ಅಪಗೊಂಡ ಇಲ್ಲದ ಪಿದೈಗೆ ಒಂಜಿ ಕೊಟ್ಟಿಯಾಡ ಮಂಡೆ ದಿಪ್ಪುನೆ, ಆ ಮಂಡೆಗೆ ದಿಕ್ಕೆಲಿಗೆ ಸೂಪ್ ಆಡ್ದು ಬಂಡಡ್ಡೆ ನೀರು ಪಾಡ್ದು ನಾ ಎಂಕ್ಲ ಅಂಚನೆ ಮಲ್ಲ ಹಾಕ್ಲಿಕ್ಕಿಲ್ಲ. ಈ ಬಾತ್ರೂಮ್ ತೂತನ್ನೇ ಪೇಂಟೆ ಬತ್ತುಕೋರಿ ಅಪವತ್ತ ಇಲ್ಲದ ಬಾತ್ರೂಮ್ ಇದ್ದಾಡತ್ತ ಯಾಕೆಂದ್ರೆ ಪಿದೈಗೆ ಒಂಜಿ ಎಲ್ಲಿಯ ಕೊಟ್ಟ್ಯ ಹಾಗೆ ಸೋಗೆ ಪಾಡ್ದಿಪ್ಪುನು ಐಟ್ ಮಲ್ಲ ಮಂಡೆ ಹಾಗೆ ಕಣಕ್ಕೆ ದನ ಮೀಪನೆ ಮಂಡೆ ನಿಲಿಕೆ ಅವು ಏನು ಅವು ನರಕೆ ಹತ್ತದ ಶೀದಾನಿ ಮಾತಂಚ. ಸೊ ಏನು ಮಾಡಿದೆ, ಅದನ್ನು ಒಂದು ಸೇರಿಸುವ ಅಂತ ಹೇಳಿ ಏನಾಗಿದೆ, ಮಂಡೆ ನಿಲಿಕೆ ನೀರು ಕುಡಿದು ಬೆಂದ್ರೆ ಕಾಯಿಪೋಡು ಅನ್ನುವಂಥ ಪದ ಸೇರಿಸಿದೆ. ಎಣ್ಣೆ ಪಾಡದ ಕೋಟಿ ಚೆನ್ನಯ್ಯ ಮೀಯೋಡು ಅನ್ನುವ ಆ ಲೈನ್ ಸೇರಿಸಿದೆ. ಯಾಕಂದರೆ ನನಗೇನಾಗಿದೆ, ಈ ನಮ್ಮಲ್ಲಿ ಹಿಂದಿನಿಂದಲೂ ಈ ಪರ್ಬದ ಹೊತ್ತಿಗೆ ಎಣ್ಣೆ ಹಾಕಿ ಮೀಯಿಸೋದು ಭಾರಿ ಕ್ರಮ. ನಾವು ಚಿಕ್ಕಂದಿದ್ದಾಗ ನಮ್ಮ ಹಿಡಿದು ಬಿಟ್ಟು ಮೈಗೆ ಎಣ್ಣೆ ಹಾಕಿ ಒಳ್ಪಗು ನಾವು ಎಣ್ಣೆ ಮಾಡಿದ ಮೀಪನೆ ಅಂತ. ಸೊ ಆ ಭಾಗ ಬಂತು, ಅದೆಲ್ಲ ಕೂತು. ಆಮೇಲೆ ನನಗೇನಿಸ್ತಂದರೆ, ನಾನು ಸಾಹಿತ್ಯ ಎಲ್ಲ ಓದಿದವನಾದ ಕಾರಣ ಸ್ವಲ್ಪ ಬರೀ ಇದೊಂದು ವಿವರಣೆ ಡಿಸ್ಕ್ರಿಪ್ಷನ್ ಜೊತೆಗೆ ಸ್ವಲ್ಪ ಇದಕ್ಕೊಂದು ಫಿಲಾಸಫಿಕಲ್ ಎಂಡ್ ಕೊಡಬೇಕು. ಯಾಕಂದರೆ ಒಂದು ಕಾವ್ಯ ಅಲ್ಲ ಇದು, ಬರೀ ಚಿತ್ರಣ ಅಲ್ಲಲ್ಲ. ಹಾಗಾಗಿ ನಾನು ವಚನಗಳನ್ನು ಪಾಠ ಮಾಡ್ತೇನೆ. ನಮಗಾಗ MA ವಚನಗಳು ಅಂತ ಇತ್ತು. ಬಸವಣ್ಣ, ಅಲ್ಲಮ್ಮ, ಅಕ್ಕಮಹಾದೇವಿ. ಅಲ್ಲಮ್ಮನ ಒಂದು ವಚನ ನನಗೆ ಭಾಳ ಇಷ್ಟವಾದ್ದು, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ತನಗೂ ಮತ್ತು ಗುಹೇಶ್ವರನಿಗೆ ಸಂಬಂಧ ಹೇಳ್ತಾರೆ. ನನಗೆ ನಾನು ಅಲ್ಲಿ ನಮ್ಮ ತಂದೆ ಮನೆಯಲ್ಲಿದ್ದಾಗ ಅಲ್ಲಿ ಗುಡ್ಡಕ್ಕೆ ಹೋಗಿ ನೆಲ್ಲಿಕಾಯಿ ತಿನ್ನೋದು ಭಾಳ ಇಷ್ಟ. ತುಂಬ
ಗುಡ್ಡದಲ್ಲಿ ನಾವು ಹೋಗಿ ತುಂಬ ದೂರದವರೆಗೆ ಹೋಗಿ ನೆಲ್ಲಿಕಾಯಿ ತಿಂತಾಯಿದ್ದೆವು. ನೆಲ್ಲಿಕಾಯಿಗೆ ಯಾವಾಗಲೂ ನಿಮ್ಗೆ ಗೊತ್ತಿರಬೇಕು, ಉಪ್ಪು ಹಾಕಿ ತಿಂದರೆ ಅದರ ರುಚಿ ಬೇರೆ. ಬರೀ ನೆಲ್ಲಿಕಾಯಿ ಅಲ್ಲ, ಅದು ನೆಲ್ಲಿಕಾಯಿ ತೆಗೆಯುವುದು, ಅದನ್ನು ಉಪ್ಪು ಹಾಕಿ ಏನು ಮಾಡಿದೆ, ಅಲ್ಲಮನ ವಚನದ ಭಾವ ಇಟ್ಟುಕೊಂಡು ಓಲೋ ಇತ್ತಿನ ನೆಲ್ಲಿಕಾಯಿ ಉಪ್ಪು ಸೇರ್ಲೇಕೋ ಬದುಕು ಪನ್ಪಿ ಉಜ್ಜಾಲಡು ನಮ್ಮ ಕುಲಲೇಕೋ. ನನಗೇನಾಗಿದೆ, ಆ ಹೊತ್ತಿಗೆ ಒಂದು ಉಯ್ಯಾಲೆಯಲ್ಲಿ ಕೂತ್ಕೊಂಡು ಇವರು ಕೂತ್ಕೊಂಡಿರ್ತಾರೆ, ನಡುವಿನಲ್ಲಿ ಇವಳು ಕಿನಿದಾರ ಕೂತ್ಕೊಂಡಿರ್ತಾಳೆ, ಇವಳು ಅದನ್ನು ಒಚ್ಚೊಂದಿಪ್ಪಲು ಉಜ್ಜಾಲನ್ನು. ಅಂದರೆ ಇದು ಶೂಟಿಂಗೆಲ್ಲಾಗೋ ಮೊದಲು ನನ್ನ ಕಲ್ಪನೆ. ಹಾಗಾಗಿ ಇದನ್ನು ಯಾಕೆಂದರೆ ಹೇಳಿದ್ರೆ ಆಕಸ್ಮಿಕವಾಗಿ ಇವರ ಭೇಟಿ. ಹಾಗಾಗಿ ಯಾವುದೋ ಎತ್ತಣ ಯಾವುದೋ ಈ ಮಾಮ ಎತ್ತಣಕ್ಕೆ ಹೋಗಿಲ್ಲ ಅಂತ ಹೇಳಿದ ಹಾಗೇ ಓಲೋ ಇತ್ತಿನ ನೆಲ್ಲಿಕಾಯಿ ಉಪ್ಪು ಸೇರ್ಲೇಕವು, ಅದು ಅಲ್ಲಮನ ಭಾವವನ್ನು ಇಟ್ಕೊಂಡು ಯಾವಾಗ ನೆಲ್ಲಿಕಾಯಿ ಉಪ್ಪನ್ನು ಸೇರಿಸಿದಾಗ ಅದಕ್ಕೆ ರುಚಿ ಬರುತ್ತಾನೆ. ಹಾಗೇ ಎಲ್ಲೋ ಇದ್ದ ತಮ್ಮಂದಿರು ತನ್ನನ್ನು ಸೇರಿದ್ದು ಇವಳು ಅಂಥೇಳಿ ಮತ್ತೆ ಈ ಎಕ್ಕ ಸಕ್ಕ ಅಲ್ಲ, ಇದನ್ನು ಸ್ವಲ್ಪ ರಫ್ ಇತ್ತು ಮತ್ತು ಸ್ವಲ್ಪ ಅದನ್ನು ಪಾಲಿಷ್ ಮಾಡಿ ಇದು ಮಾಡಿ ಆಮೇಲೆ ಮಂಗಳೂರಿಗೆ ಬಂದ ಮೇಲೆ ಅದನ್ನು ವಿಶ್ವಕುಮಾರಿಗೆ ಕೊಟ್ಟೆ. ಭಾರಿ ಲ್ಯಾಕ್ ಆತನು ಅಂತ ಹೇಳಿದರು. ಆ ಕಾಲಕ್ಕೆ ಏನಾಗಿದೆ ಅಂದರೆ ಈ ಶೂಟಿಂಗು ಇಲ್ಲಿ ಮಾಡಿದರೂ ಅದರ ಎಲ್ಲ ತಾಂತ್ರಿಕ ಮತ್ತು ಮ್ಯೂಸಿಕ್ಕು ಸಂಗೀತ ಎಲ್ಲ ಮಾಡ್ತಾಯಿದ್ದದ್ದು ಮಡ್ರಾಸಿನಲ್ಲಿ. ಹಾಗೆಲ್ಲ ಕನ್ನಡ ತುಳು ಸಿನಿಮಾಗಳೆಲ್ಲ ಪೂರ್ತಿ ಸ್ಟುಡಿಯೋ ಇದ್ದದ್ದು ಮಡ್ರಾಸಿನ ರೆಕಾರ್ಡಿಂಗ್. ಆಗ ಅವರು ಕೇಳಿದರು, ಇಲ್ಲ ಏನು ಆಯಿತಾ ನಾನು ಒಂಡೆ ವಿಶ್ವಕುಮಾರ್ ಆಯ್ತಲ್ಲ ಅಂದು ರಿದಮ್ ಅಂಚಾಂಡ ಮೂಜಿ ಮಾತದ ಅಕ್ಕ ಪಂಡದಲ್ಲಿ ಎತ್ತೆರಿತ್ತೆಲ್ಲ ಓಲೋ ಇತ್ತಿ ನೆಲ್ಲಿಕಾಯಿ ಇದೆಲ್ಲ ಅವರಿಗೆ ಅರ್ಥ ಇದ್ದಿದ್ದು ಯಾನೇ ಅಕಳ ಸಿಂಗರ್ಸ್ನ ಅಕಳ ಪನ್ಪೆ ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ಮರೆತು ಬಿಟ್ಟೆ, ಯಾಕಂದರೆ ಮತ್ತೆ ಯಾರು ಅದನ್ನು ಶೂಟಿಂಗ್ ಆಯಿತು ಅಂತ ಹೇಳಿದ್ದು. ಆಮೇಲೆ ನಾನು ಅದನ್ನು ಕೇಳಿದ್ದು ಸಿನಿಮಾ ರಿಲೀಸ್ ಆದ ಮೇಲೆ ಜ್ಯೋತಿ ಟಾಕೀಸ್ನಲ್ಲಿ ಕೇಳಿದ್ದು. ಜ್ಯೋತಿ ಟಾಕೀಸ್ ಅದಕ್ಕೆ ಮೊದಲು ನನಗೆ ವಿಷಯ ಗೊತ್ತಾಯಿತು, ಅದನ್ನು ಎಸ್ ಜಾನಕಿ ಹಾಡಿದ್ದಾರೆ, ವಿಜಯ ಭಾಸ್ಕರ್ ಅದರ ಸಂಗೀತ ನಿರ್ದೇಶಕರು, ಮತ್ತು ಕಲ್ಪನಾ, ಅದು ಎಲ್ರಿಗೂ ಗೊತ್ತಿತ್ತು, ಕೋಟಿ ಚೆನ್ನೈಯಲ್ಲಿ ಕಲ್ಪನಾ ಕಿನ್ನಿದಾರ ಪಾತ್ರ ಮಾಡಿದ್ದು. ಆಮೇಲೆ ನಾನು ಜ್ಯೋತಿ ಟಾಕೀಸ್ನಲ್ಲಿ ಅದರ ಸಿನಿಮಾ ನೋಡಿದೆ. ಅಲ್ಲಿ ಈ ಚಿತ್ರಗೀತೆ ಬರೆದವರಲ್ಲಿ ಅಮೃತ ಸೋಮೇಶ್ವರ, ವಿವೇಕ ರೈ, ವಿಶ್ವಕುಮಾರ್ ಅಂತ ಇತ್ತು. ಅವರ ನಂತರದ 2 ಪದ್ಯಗಳು ನಾನು ಸ್ವಲ್ಪ ಬರೆದದನ್ನು ಮತ್ತು ಅವರು ಸೇರಿಸಿ ಮುಕುಲ್ ವೀರ್ಯರಿಗೆ ನಮ್ಮ ಇಬ್ಬರ ಹೆಸರು ಹಾಕಿದರು ಅವರು, ವಿವೇಕ ರೈ, ವಿಶ್ವಕುಮಾರ್ ಅಂತ. ಕೆಮ್ಮಲೆತ ಬ್ರಹ್ಮ ನಾನು ಕೊಟ್ಟಿದ್ದೆ, ಮತ್ತು ಅದನ್ನು ಪೂರ್ತಿ ಅವರು ಮಾಡಿ ಅವರ ಹೆಸರು ಹಾಕಿದರು, ವಿಶ್ವಕುಮಾರ್. ಹಾಗೆ ಪೂರ್ಣ ಪ್ರಮಾಣದಲ್ಲಿ ನನ್ನದು ಒಂದು ಕವನ. ಇದು ಜನಪ್ರಿಯ, ಆಗ ಸಿನಿಮಾ ನೋಡಿದವರಿಗೆ ಜನಪ್ರಿಯ ಆಗುವುದಕ್ಕೆ 3 ಅಂಶ ನಾನು ಹೇಳಬೇಕು. ನಾನು ಕವನ ಬರೆದದ್ದು ಮಾತ್ರ ಅಲ್ಲ. ಒಂದು, ಅದರ ಹಾಡುವಿಕೆ ಎಸ್ ಜಾನಕಿಯದ್ದು. ನೋಡಿ, ಅವರಿಗೆ ತೆಲುಗು ತಮಿಳು ಸಂಪರ್ಕದವರು, ತೆಲುಗು ಮೂಲತಃ. ತುಳುವಿನ ಒಂದು ರಚನೆಯನ್ನು ಬಹಳ ಕ್ರಮಬದ್ಧವಾಗಿ ಲಯಬದ್ಧವಾಗಿ ಹಾಡಿದ್ದಿದೆ ಅಲ್ಲ, ಅದು ಬಹಳ ಮುಖ್ಯ ಕಾರಣ. ಇನ್ನೊಂದು ವಿಜಯ ಭಾಸ್ಕರ್ ಕೊಟ್ಟಿರುವ ಅದಕ್ಕೆ ಸಂಗೀತ ನಿರ್ದೇಶನ, ಅದು ಕಾರಣ. ಇವತ್ತಿನವರಿಗೆ ಸಿನಿಮಾ ಅಥವಾ ತುಣುಕು ನೋಡದವರಿಗೆ ಇಲ್ಲ, ಆದರೆ ಆ ಕಾಲದಲ್ಲಿ ನೋಡಿದ್ದವರಿಗೆ ಅದರ ಇಫೆಕ್ಟ್ ದೃಷ್ಟಿಯಿಂದ ಕಲ್ಪನಾ ಅವರ ಆ್ಯಕ್ಟಿಂಗ್ ಕಾರಣ. ಅದನ್ನು ನೋಡಿದವರಿಗೆ ಆ ಕಾಲಕ್ಕೆ ಅವಳು ಭಾಳ ಲವಲವಿಕೆಯಿಂದ ಮಾಡುವ ಚೆಂಬು, ನೀರು ತರುವುದು, ಇದನ್ನು ಯಾವುದೋ ಒಲೆ ಊದುವುದು, ಮಂಡೆ, ಇವೆಲ್ಲ ಆ ದೃಶ್ಯಗಳು ಇವತ್ತಿನವರಿಗೆ, ಅದು ಆಡಿಯೋದವರಿಗೆ ಅದು ಗೊತ್ತಿಲ್ಲ. ಇವಿಷ್ಟು ಕಾರಣಗಳು. ಹಾಗಾಗಿ ಏನಾಯಿತು ಅಂದರೆ ಅದು ಸಿನಿಮಾದಲ್ಲಿ ಒಂದು ಹಿಟ್ ಸಾಂಗ್ ಆಯಿತು ಅದರದ್ದು. ಅದೇ ರೀತಿ ಅಮೃತರ ಜೋಡು ನಂದ ದೀಪ ಬೆಳಗುಂಡು ತುಳುವನಾಡದ ಗುಂಡು, ಅದು ಭಾಳ ಜನಪ್ರಿಯ ಹಾಡಾಯಿತು, ಭಾಳ ಜನಪ್ರಿಯ ಸುಂದರವಾದ ಭಾವಗೀತೆ, ಅದು ತುಳುವಿನ ಒಳ್ಳೆಯ ಭಾವಗೀತೆ. ಮತ್ತು ಅದನ್ನು PB ಶ್ರೀನಿವಾಸ್ ಅವರು ಹಾಡಿದ್ದು, ಸೊ ಭಾಳ ಜನಪ್ರಿಯ ಆಯಿತು ಅದು. ಇದು ಈ ಥರ ಆದ ಮೇಲೆ ಏನಾಯಿತು ಅಂದರೆ ಕಾಲಕ್ರಮೇಣ ಮತ್ತೆ ಅನೇಕ ಸಿನಿಮಾಗಳು ಬಂದವು. 1973ರಲ್ಲಿ ಸಿನಿಮಾ ಬಂತು. ಹೀಗೇನಾಯಿತು ಅಂದರೆ ಅದು ಕುಣಿತ, ಮತ್ತು ಅನೇಕ ಬಾರಿ ಅದು ಏನಾಗಿ ಒಂದು ಕಾಲಕ್ಕೆ ಹೇಗಿತ್ತು ಅಂದರೆ ಪದ್ಯಾವಳಿ ಅಂತ ಬರ್ತಾಯಿತ್ತು, ಅದರಲ್ಲಿ ಹೆಸರು ಬರ್ತಾಯಿತ್ತು. ಆಮೇಲೆ ಈಗ ಆಧುನಿಕತೆ ಬಂದಮೇಲೆ ಅದೆಲ್ಲ ಭಾಳ ಹಿಂದೆ ಹೋದ ಕಾರಣ ನಾನು ಬರೆದದ್ದು ಅಂತ ಭಾಳ ಮಂದಿ ಗೊತ್ತಿರಲಿಕ್ಕಿಲ್ಲ. ಒಂದು ಬಾರಿ ಏನಾಯಿತು, ಕುವೈತಿನಲ್ಲಿ 2014ರಲ್ಲಿ ತುಳು ಸಮ್ಮೇಳನಕ್ಕೆ ಹೋಗಿದ್ದೆ. ಆಗ ಮನೋಹರ್ ಪ್ರಸಾದ್ ಕೂಡ ಇದ್ದರು, ನಾನು ಸಮ್ಮೇಳನದ ಅಧ್ಯಕ್ಷ.
ಇವರು ಅಲ್ಲಿ ಪರಿಚಯ ಮಾಡ್ತಾ ಮೋಹನಪ್ರಸಾದ್ ಎಕ್ಕದಕ್ಕ ಬೆನ್ನಾರು ಏರುಳ್ಳೇರು ಗೊತ್ತುಂಡು ಅಂತ ಹೇಳಿದ್ರು. ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಮೂಲೆ ನಿಖಿಲೇದ್ರ ಉಳ್ಳೇರು ಅಂತ ಹೇಳಿದರು ಅವರದ್ರದ್ದು. ಹಾಗೆ ಮತ್ತೆ ಭಾಳ ಯಾಕಂದರೆ ಭಾಳ ವರ್ಷ ಆಯ್ತಲ್ಲ. ಹಾಗಾಗಿ ಏನಾಗಿದೆ ಅದು ಶಾಲೆಗಳಲ್ಲಿ ಎಲ್ಲಿವರೆಗೆ ಅಂದರೆ ಇವ್ರದ್ದು ಯಾರು ನಿಮ್ಮ ಐಶ್ವರ್ಯ ರೈಯನ್ನು ಅದಕ್ಕೆ ಜೋಡಿಸಿಕೊಂಡು ಕೂಡ ನೀವು ಅನೇಕ ಯೂಟ್ಯೂಬ್ಗಳಲ್ಲಿ ಕಾಣಬಹುದು. ಎಲ್ಲ ಮಕ್ಕಳದ್ದು ಶಾಲೆಯದ್ದು ಬಂತು. ಅದು ನನಗೆ ಮುಖ್ಯ. ಆದರೆ ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕಾದ್ದು, ನನ್ನ ಆಶ್ಚರ್ಯ ಆದ್ದು 2009ರಲ್ಲಿ ನಾನು ಮೈಸೂರಿನ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾಗ ನಮ್ಮ ಪಕ್ಕದಲ್ಲಿ ಅಲ್ಲಿ ಮೈಸೂರು ಯೂನಿವರ್ಸಿಟಿ ಅಂದರೆ ಹಳೆಯ ಯೂನಿವರ್ಸಿಟಿಯ ಅವರ ಘಟಿಕೋತ್ಸವ ಆಯಿತು. ಆ ವರ್ಷ ಘಟಿಕೋತ್ಸವದಲ್ಲಿ ಆನರರಿ ಡಾಕ್ಟರೇಟ್, ಗೌರವ ಡಾಕ್ಟರೇಟ್ ಕೊಟ್ಟದ್ದು ಎಸ್ ಜಾನಕಿಯವರಿಗೆ ಕೊಟ್ಟರು. ಆ ಕಾನ್ವೊಕೇಷನ್ಗೆ ನಾನು ಹೋಗಿದ್ದೆ. ನನಗೆ ಎಸ್ ಜಾನಕಿಯವರ ಪರಿಚಯ ಇಲ್ಲ. ರಾತ್ರಿ ಸಾಮಾನ್ಯ ಹೇಗೆ ಅಂದರೆ ಈ ಘಟಿಕೋತ್ಸವದ ರಾತ್ರಿ ವೈಸ್-ಚಾನ್ಸಲರ್ ಮನೆಯಲ್ಲಿ VIP ಗಳಿಗೆ ಔತಣ ಇರ್ತದೆ. ನನ್ನನ್ನು ಆಹ್ವಾನ ಮಾಡಿದಾಗ ಅವರು ಪ್ರೊಫೆಸರ್ ತಲ್ವಾರ್ ಅಂತ ಇವರು ಮೇಡಮ್ ಕೂತಿದ್ದರು, ಬಿಳಿ ಬಟ್ಟೆ ಬಿಳಿ ತಲೆಯದ್ದು. ನನ್ನನ್ನು ಪರಿಚಯ ಮಾಡಿಕೊಟ್ರು. ಈಸ್ ಪ್ರೊಫೆಸರ್ ವಿವೇಕ ರೈ, ವೈಸ್-ಚಾನ್ಸಲರ್ ಆಫ್ ದಿಸ್ ಓಪನ್ ಯೂನಿವರ್ಸಿಟಿ. ಅವರು ನಮಸ್ಕಾರ ಮಾಡಿದರು. ಥ್ಯಾಂಕ್ಸ್. ನಾನು ಹತ್ತಿರ ಕೂತ್ಕೊಂಡೆ. ನಾನು ಮೆಲ್ಲ ಹೊರತ ಶುರು ಮಾಡಿ, ಮೇಡಮ್ ಯು ಹ್ಯಾವ್ ಸಂಗ್ ಒನ್ ಆಫ್ ಮೈ ಸಾಂಗ್ಸ್. ಕೂಡಲೇ ಅಲರ್ಟ್ ಅದು, ವಿಚ್ ಸಾಂಗ್ ಅಂತ ಹೇಳಿದ್ರು. ನಾನು ಹೇಳಿದೆ, ಎ ತುಳು ಸಾಂಗ್ ಇನ್ ಲಾಂಗ್ ಬ್ಯಾಕ್ ಮೇಡಮ್, 1972-73 ಇನ್ ಎ ತುಳು ಫಿಲ್ಮ್ ಕೋಟಿ ಚೆನ್ನಯ್ಯ, ಐ ಸ್ಟಾರ್ಟ್ ಫ್ರಮ್ ಎಕ್ಕ ಸಕ್ಕ ಅಂತ ಹೇಳಿದೆ. ನೀವು ನಂಬಲಿಕ್ಕಿಲ್ಲ, 73-72 ಅವರು ತಮಿಳು, ತೆಲುಗು, ಮಲಯಾಳಮು, ಕನ್ನಡ ಒಂದು 7-8 ಭಾಷೆಗಳಲ್ಲಿ ಕೆಲವು ಸಾವಿರ ಹಾಡಿರ್ಬೋದು. ಕೂಡಲೇ ಎಕ್ಕ ಸಕ್ಕ ಅಲ್ಲ ಅಕ್ಕ ಪಂಡದ ಲೆಪ್ಪನಕ್ಕೆ ಬತ್ತೇ ಇತ್ತು ಅದೇ ಟ್ಯೂನ್ನಲ್ಲಿ. ನನಗೆ ಶಾಕ್. ಸಂತೋಷ ಎಷ್ಟಾಯಿತು ಅಂದರೆ, ಅಷ್ಟು ವಯಸ್ಸಾದಂತಹ ಆ ಗಾಯಕಿಯ ಸ್ಮರಣಶಕ್ತಿ ಅದೇ ದಾಟಿಯಲ್ಲಿ ಇದು 2009ರಲ್ಲಿ ನನ್ನ ಕಣ್ಣೆದುರು ನಡೆದಾಗ ನನಗೆ ಅದರಿಂದಾದ ಆನಂದ ಏನಂತ ಹೇಳಿದರೆ, ಆ ತಾಯಿ ಅಷ್ಟು ಸಾವಿರಾರು ಹಾಡುಗಳನ್ನು ಹಾಡಿದವರು ಒಂದು ಎಕ್ಕಸಕ್ಕೆ ಹೇಳಿದ ಕೂಡಲೇ ನೆನಪು ಮಾಡಿಕೊಂಡು ಅದರ ಸಾಲುಗಳನ್ನು ಅದೇ ದಾಟಿಯಲ್ಲಿ ಗುಣಗುಣಿಸಿ ನನ್ನೆದುರು ಹೇಳಿದರು ಅನ್ನೋದು ನನಗೆ ಭಾಳ ಸಂತೋಷ ಕೊಟ್ಟಿರುವಂಥದ್ದು. ಆಮೇಲೆ ಅನೇಕ ಕಡೆಗಳಲ್ಲಿ ಪರಿಚಯ ಮಾಡಿಕೊಳ್ಳುವ ಕೆಲವು ಬಾರಿ ನನಗೆ ಯಾರೋ ಕೇಳಿದರು ಸಿನಿಮಾದ ಹಾಡನ್ನ ಹೇಳಿದರೆ, ನನ್ನ ಅದು ಪ್ರವೃತ್ತಿನೂ ಅಲ್ಲ, ಅದೇನೋ ವಿಶ್ವಕುಮಾರ ಸ್ನೇಹ ಒಂದು ಬರೆದೆ, ಮತ್ತು ಇನ್ನೊಂದು ಬಾರಿ ತಮಾಷೆ ಮಾಡಿ ಹೇಳಿದೆ, ಒಂಜಿ ಪದ್ಯ ಬರೆದು ಪುದರ್ ಬತ್ತನ್, ನನ್ನ ಬೇತ ಪುದರ್ ಪದ್ಯ ಬರೆದು ಪುದರ್ ಪೋಪನೆ ಮೂರ್ತಿ ಒಂಜೆಟ್ಟು ಬತ್ತಿನ ವರಿಪವಣ್ಣ ಮುಖ್ಯ ಅಂತ ಹೇಳಿ ತಮಾಷೆ ಮಾಡಿ ಆಮೇಲೆ ಯಾವುದಕ್ಕೆ ಹೋಗಲಿಲ್ಲ. ಆದರೆ ಬಹಳ ದೊಡ್ಡ ಸಾಹಿತ್ಯ ಇದೆ ಅಂತಲ್ಲ, ಎಷ್ಟೋ ಬಾರಿ ದೇಸಿ ಗುಣಗಳು, ದೇಸಿ ಲಯಗಳು ಮತ್ತು ಒಂದು ಆವರಣಗಳು ಒಂದು ಈ ತುಳು ಕವನಕ್ಕೆ ಜನಪ್ರಿಯತೆ ಕಾರಣ, ಇಷ್ಟು ಅಂಶ ಹೇಳ್ಬೋದು. ಮತ್ತು ಜೊತೆಗೆ ನಾವು ಹಳ್ಳಿಯಿಂದ ಈಗ ನಾವೆಲ್ಲ ಪೇಟೆಗೆ ಬಂದು ಭಾಳ ವರ್ಷ ಆದರೂ ಕೂಡ ನಮ್ಮ ಗ್ರಾಮೀಣ ಬದುಕು ನಮ್ಮ ಎಷ್ಟೋ ಸಾಹಿತ್ಯಕ್ಕೆ ಪ್ರೇರಣೆ ಕೊಡ್ತದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ.